ಮಂಗಳೂರಿನಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಆರೋಗ್ಯ ಸಚಿವ ಯುಟಿ ಖಾದರ್ ಅವರು ಕರ್ನಾಟಕದಲ್ಲಿ 7,000ಕ್ಕೂ ಅಧಿಕ ಯುವ ಜನಾಂಗದವರಲ್ಲಿ ಎಚ್ಐವಿ ಪತ್ತೆಯಾಗಿರುವ ವಿಚಾರದ ಕುರಿತು ಪ್ರತಿಕ್ರಿಯಿಸಿದರು. ಕಡ್ಡಾಯ ಎಚ್ಐವಿ ಪರೀಕ್ಷೆ ಮಾಡಬೇಕು ಎಂದು ಯಾವುದೇ ಆದೇಶ ಎಲ್ಲಿಯೂ ಕೊಟ್ಟಿಲ್ಲ. ಕಡ್ಡಾಯ ಟೆಸ್ಟ್ ನಡೆಸಲು ಸಾಧ್ಯವೂ ಇಲ್ಲ. ಕೆಲವು ಕಡೆ ಕ್ಯಾಂಪ್ ಮಾದರಿಯಲ್ಲಿ ಮಾಡುತ್ತೇವೆ, ಆದರೆ ಕಡ್ಡಾಯ ಮಾಡಬೇಕು ಎಂದಿಲ್ಲ. ಹಿಂದಿನ ಅನುಪಾತವಿದೆ ಹೊರತು ಹೆಚ್ಚು ಅಥವಾ ಕಡಿಮೆಯಾಗಿಲ್ಲ. ನನ್ನ ಇಲಾಖೆಯ ಅಧಿಕಾರಿಗಳು ಈಗಾಗಲೇ ಸ್ಪಷ್ಟನೆ ನೀಡಿದ್ದಾರೆ. ನಾಳೆ ಮತ್ತೆ ಸಂಪೂರ್ಣ ಮಾಹಿತಿ ಪಡೆದುಕೊಳ್ಳುತ್ತೇನೆ. ಯಾಕೆ ಈ ರೀತಿ ಸುದ್ದಿ ಹರಡಿತು ಎಂದು ಪರಿಶೀಲಿಸುತ್ತೇನೆ ಎಂದರು. ಇನ್ನು ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ಅವರು ರಾಹುಲ್ ಗಾಂಧಿ ವಂಶ ಧ್ವಂಸ ಮಾಡುತ್ತೇವೆ ಎಂಬ ಹೇಳಿಕೆ ನೀಡಿರುವ ವಿಚಾರದ ಕುರಿತು ಪ್ರತಿಕ್ರಿಯಿಸಿದ ಸಚಿವ ಯುಟಿ ಖಾದರ್ ಅವರು ರಾಹುಲ್ ಗಾಂಧಿಯ ಕಿರು ಬೆರಳಿಗೂ ಸಮ ಅವರಲ್ಲ. ಇಂತಹ ಜನಪ್ರತಿನಿಧಿಗಳ ಹೇಳಿಕೆ ಕರಾವಳಿಗೆ ಕಪ್ಪು ಚುಕ್ಕೆ ಇದ್ದಂತೆ. ಕರಾವಳಿಯ ಜನಪ್ರತಿನಿಧಿಗಳಿಗೆ ವಿಶೇಷ ಗೌರವ ಇದೆ. ನಾವು ಬೇರೆ ಜಿಲ್ಲೆಯವರಂತಲ್ಲ. ಈ ಹೇಳಿಕೆಯನ್ನ ನಾವ್ಯಾರೂ ಒಪ್ಪೋದಿಲ್ಲ. ಸ್ವತಃ ಅವರ ಮನೆಯವರೂ ಒಪ್ಪಲ್ಲ. ಉತ್ತರ ಭಾರತದಲ್ಲಿ ಶಾಂತಿ ಉಳಿಯಲಿ ಎಂದು ಇಂದಿರಾ ಗಾಂಧಿ ರಕ್ತ ಇದೆ. ದಕ್ಷಿಣ ಭಾರತದಲ್ಲಿ ಶಾಂತಿ ನೆಲೆಸಲು ರಾಜೀವ್ ಗಾಂಧಿ ರಕ್ತ ಬಿದ್ದಿದೆ. ಇವರದ್ದು ತಾಲಿಬಾನ್ ಡಿಎನ್ಎ ಇರಬೇಕು. ಅವರ ಅಸ್ತಿತ್ವ ಉಳಿಸಲು ಈ ರೀತಿ ಹೇಳಿಕೆಗಳನ್ನು ನೀಡುತ್ತಿದ್ದಾರೆ. ಕರಾವಳಿಗರಿಗೆ ವಿಶೇಷ ಗೌರವ ಇದೆ, ಅದನ್ನು ಉಳಿಸುವ ಕಾರ್ಯ ಮಾಡಲಿ ಎಂದು ಹೇಳಿದರು. ಇಂದಿರಾ ಗಾಂಧಿ ಅವರು ಟಿವಿ ತರುವಾಗ ಟೀಕೆ ಮಾಡಿದ ಇವತ್ತು ವೀಚಲ್ಲಿ ಕೂತ್ಕೊಂಡು 100 ಚಾನಲ್ ಇವತ್ತು ನೋಡ್ತಾ ಇದ್ದಾರೆ. ರಾಜೀವ್ ಗಾಂಧಿ ಕಂಪ್ಯೂಟರ್ ತರುವಾಗಲೂ ಕೂಡ ಇವರು ಟೀಕೆ ಮಾಡಿದರು. ಟೀಕೆ ಮಾಡೋದು ಮಕ್ಕಳೇ ಇವತ್ತು ಕಂಪ್ಯೂಟರ್ ಇಂಜಿನಿಯರ್ ಆಗಿ ಫ್ಯಾಕ್ಟ್ರಿ ಇವತ್ತು ಹಾಕೊಂಡು ಕೂತ್ಕೊಂಡಿದ್ದಾರೆ. ಮನಮೋಹನ್ ಸಿಂಗ್ ಲಿಬರಲೈಸೇಷನ್ ಮಾಡುವಾಗ ಕೂಡ ಟೀಕೆ ಮಾಡಿದರು. ಅವರು ಇವತ್ತು ಬೆಂಜಕಾರಲ್ಲಿ ಸುತ್ತಾಡ್ತಾ ಇದ್ದಾರೆ. ಯಾವುದಕ್ಕೆ ಟೀಕೆ ಮಾಡಲಿಲ್ಲ? ಅದು ಇವರೆಲ್ಲ ಟೀಕೆ ನಾನು ಒಂದು ಅದು ನಮಗೆ ನಮ್ಮ ಕೆಲಸ ಕಾರ್ಯಕ್ಕೆ ಒಂದು ಉತ್ತೇಜನ ಮತ್ತು ಜನ ನೋಡ್ತಾರೆ ನಾವೇನು ಮಾಡಿದ್ದೀವಿ ಅಂತೇಳಿ. ಅದಕ್ಕೆ ಅವರ ಟೀಕೆ ನಾವು ಅಷ್ಟು ಮಹತ್ವ ಕೊಡೋದಿಲ್ಲ. ಜನರ ನಾವು ನೋಡಿ ರಾಜಕೀಯ ಮಾಡಿದ ಹೊರತು ನಾವು BJP ನಾವು ರಾಜಕೀಯ ಮಾಡೋದಿಲ್ಲ.